ಗುರು ಶಬ್ದಕ್ಕೆ ಕಲಂಕ ಬರುತ್ತದೆ. ಈ ದುನಿಯಾದಲ್ಲಿ ಎಷ್ಟೋ ಕಡೆ ಗುರುವಿನಿಂದಲೇ ಅನಾಚಾರ, ಗುರುವಿನಿಂದಲೇ ದುರಾಚಾರ, ಗುರುವಿನಿಂದಲೇ ಅತ್ಯಾಚಾರ. ಅಂದ ಮೇಲೆ ಖಚಿತ ಒಬ್ಬ ಭೂಗದ ಜೀವಿ ಈ ರುದ್ರ ತೇಜ ವೈಭೀಚಾರ ಮಾಡಿದರೆ ಏನು ತಪ್ಪು? ಎಂದಿಗೂ ಸಾಧ್ಯವಿಲ್ಲ. ಸುಖಕರ್ತ ಸುಖಹರ್ತ ವಾರ್ತಾವಿಗನಾಗಿ ಯುರವಿ ಪುರವಿ ಪ್ರೇಮ ಕ್ರಮಾಜಯಕ್ಕೆ ಅಂತ ಭಜನೆ ಮಾಡುವ ಪರಿಸ್ಥಿತಿ ಬಂದಿದೆ. ನನಗೆ ಕರಾಳ ಜೈಲಿನಲ್ಲಿ ಭಜನೆ ನನ್ನಿಂದ ಅದು ಕರಾಳ ಜೈಲಿನಲ್ಲಿ. ಈ ರುದ್ರ ತೇಜ ಅಂಡರ್ ವರ್ಲ್ಡ್ ಅದನ್ನು ಡೈಲಾಗ್ ಹೊಡೆಯುವುದು ತಾಕತ್ತು ಯಾವ ಎಸಿಪಿ, ಯಾವ ಡಿಸಿಪಿ, ಯಾವ ಡಿಸಿಪಿಗೂ ಇಲ್ಲ ಕನ್ನ. ಮಿಸ್ಟರ್ ರುದ್ರತೇಜ, ನಿನ್ನಂತಹ ದುಷ್ಟನಿಗೆ ಸಂಸ್ಕಾರ ಮಾಡಿ, ಅನ್ನ ಸಂಸ್ಕಾರ ಮಾಡಿ, ಶವ ಸಂಸ್ಕಾರ ಮಾಡುವ ತಾಕತ್ತು ಈ ಎಸಿಪಿ ದೇವರಲ್ಲಿದೆ. ಡೋಂಟ್ ಫರ್ಗೆಟ್. ವೆರಿ ಗುಡ್ ಜಯವರ್ಧನ್, ವೆರಿ ಗುಡ್. ಆದರೆ ಈ ಧೂರ್ತನನ್ನು ಸಂಹಾರ ಮಾಡಲು ಯಾವ ಚತುರ್ಮುಖ ಬ್ರಹ್ಮ, ಯಾವ ಚತುರ್ಮುಖ ವಿಷ್ಣು ಬಂದರೂ ಸಾಧ್ಯವಿಲ್ಲ. ಈ ರುದ್ರ ತೇಜನೇ ಕರ್ಣಪತಿ, ಯಾರಿಂದಲೂ ನನಗಿಲ್ಲ ಅವನತಿ. ಹೇ ರಾಕ್ಷಸ್, ನಿನ್ನ ಅವನತಿಗಾಗಿ ಈ ಖಾತೆ ಧರಿಸಿದ್ದೇನೆ ಈ ವಿರಾಟ ಪುರುಷ. ಎಷ್ಟು ವರ್ಷ ನೀ ನೆಸಗಿದ ನೂರಾರು ದುಷ್ಕೃತ್ಯ, ಕೊಲೆ, ಸುಲಿಗೆ, ಅಪಹರಣ ಇದೆಲ್ಲ ಬಯಲಿಗೆಳೆದು ಸಾಕ್ಷಿ ಸಮೇತ ನಿನ್ನನ್ನು ಕೇಂದ್ರ ಕಾರಾಗೃಹಕ್ಕೆ ಕಳುಹಿಸಲಿಲ್ಲ. ಐ ಆಮ್ ನಾಟ್ ಕೆಸಿಪಿ ಜಯವರ್ಧನ್. ಸಾಕು ಮಾಡು ನಿನ್ನ ಕಥೋಗಾಟ. ಹೆಚ್ಚು ಗಳಿಸಿದರೆ ನನ್ನಿಂದಲೇ ನಿನ್ನ ದೇಹಾವಸಾನ. ರಿಮೆಂಬರ್ ಇಟ್. ದೇಹಾವಸಾನ. ಏ ಪಾಮರ್, 5 ವರ್ಷಗಳ ಹಿಂದೆ ಸುಪಾರಿ ಪಡೆದು ಎಎಸ್ಐ ಹಾಗೂ ಡಿಸಿಯನ್ನು ಗೌಪ್ಯವಾಗಿ ಸಾಯಿಸಿದ್ದು ಈ ಮರ್ಮಜ್ಞನಿಗೆ ಕಣ್ಣಾಗಿ ಗೊತ್ತು. ಅಹಂಕಾರಿ ಶಿಶುಪಾಲನ್ನು 100 ಅಪರಾಧ ಮಾಡಿ 101ನೇ ಅಪರಾಧ ಗೈಯುತ್ತಿದ್ದಂತೆ ಶ್ರೀಕೃಷ್ಣನು ಶಿಶುಪಾಲನ ರುಂಡ ಕೆಂಡಾಡಿದ. ಆದರೆ ಸಾವಿರಾರು ಅಪರಾಧ ಮಾಡಿ ಈ ಧರೆಯಲ್ಲಿ ನೀನು ಇನ್ನೂ ಜೀವಂತವಾಗಿದ್ದೀಯ ಮಗನೇ. ಜಸ್ಟ್ ಕೌಂಟ್ ಯುವರ್ ಡೇಸ್. ಮರೆ ಶಿವರುದ್ರನೇ 3ನೇ ಕಣ್ಣಿನಿಂದ ಭಸ್ಮಾದ ಆ ಸುರಸುಂದರಾಂಗ ಮನಮಥ. ಓ, ನೀನು ಈ ರುದ್ರ ತೇಜನ ರುದ್ರ ಅವತಾರಕ್ಕೆ ಭಸ್ಮ ಆಗುವುದು ಬೇಡ. ಗೋ ಬ್ಯಾಕ್ ಮರೆ, ಗೋ ಬ್ಯಾಕ್. ಎಷ್ಟು ವರ್ಷ ನೀನು ನಸಗಿದ ಇನ್ನು ಮುಂದೆ ನಿಮ್ಮ ಪಾಲಿಗೆ ರಕ್ತದ ಕಡಲು. ಈ ಜಗತ್ತನ್ನೆಂದರೆ ಸಾವಿರನ್ನು ನೀ ಬಯಸದವು. ಜಸ್ಟ್ ಯಾದ ಕಪ್ಪೆ ಸಾವಿಗೂ ಹೆದರುವನಲ್ಲ ಈ ವಜ್ರಕಾಯ. ನನ್ನಿಂದಲೇ ನಿನ್ನ ಜೀವನ ಅಪಾಯ ಮುಗಿದ. ಇನ್ನು ಮುಂದೆ ನಿನ್ನ ತಂಗಿ ವರ್ಧಾ ನೋಡಬಾರದು ಸೂರ್ಯೋದಯ. ನನ್ನ ತಂಗಿಯ ಬಗ್ಗೆ ಉಸಿರಾಡ್ತಿದ್ದರೆ ಉಸಿರು ಕಟ್ಟು ಸಾಯಿಸಿಬಿಡ್ತೀನಿ ಮಗನೇ. ಈ ರಿವಾಲ್ವರ್ಗೆ ಕೋಪ ಬರುವ ಮೊದಲೇ ಇಲ್ಲಿಂದ ರೈಟ್, ಇಲ್ಲಿಂದ ಈ ತರ ಇಲ್ಲಿ
ಬಯಸಿದ ಭಾಗ್ಯ ಯಾಕಿಷ್ಟು ಬೇಗ ಕಸಿದುಕೊಂಡೆ. ಸತ್ಯಣ್ಣನ ವಾತ್ಸಲ್ಯದಿಂದ ಸರ್ವಸ್ವವನ್ನು ತ್ಯಾಗ ಮಾಡಿ ಬಂದೆ. ಆದ್ರೆ ಅಂತ ಪುಣ್ಯಾತ್ಮ ಅಣ್ಣನಿಗೆ ಬ್ಲಡ್ ಕ್ಯಾನ್ಸರ್ ಎಂಬ ಮಹಾರೋಗವನ್ನು ನೀಡಿದೆ. ನನ್ನನ್ನ ದಿಗಂತನ ಜೊತೆ ಮದುವೆ ಮಾಡ್ಬೇಕಂತ ಹಗಲು ರಾತ್ರಿ ಶ್ರಮಿಸಿದ. ಆದ್ರೆ ಆ ದಿಗಂತ್ ಇನ್ಯಾವಳನ್ನು ಕಟ್ಟಿಕೊಂಡು ನನಗೆ ಮೋಸ ಮಾಡಿ ಹೋದ. ನಾ ಬಯಸಿದ ಭಾಗ್ಯ ನನಗೆ ಸಿಗದೇ ಇದ್ದಾಗ ನಾನು ಯಾಕೆ ಈ ಭೂಮಿ ಮೇಲೆ ಬದುಕಬೇಕು? ಹೌದು ಹೌದು, ನಾನು ಬದುಕಬಾರ್ದು, ನಾನು ಸಾಯ್ಬೇಕು. ಯಾಕೆ ಇಂಥ ಕೆಟ್ಟ ನಿರ್ಧಾರ? ಇವತ್ತು ನಿನ್ನ ಹುಟ್ಟುಹಬ್ಬ ಸಂತೋಷದಿಂದ ಆಚರಿಸಬೇಕೆಂದು ಸಮರ್ಥನ್ನು ಕರೆದುಕೊಂಡು ಬರುವಷ್ಟರಲ್ಲಿ ನೀನು ಜನ್ಮತ್ಯಾಗ ಮಾಡಲು ಹೊರಟಲ್ಲ ಹುಚ್ಚಿ. ಯಾಕಣ್ಣ ಬದುಕಿರ್ಬೇಕು? ನನ್ನ ಮನಸ್ಸಾರ ಇಷ್ಟಪಟ್ಟು ನನ್ನ ಹೃದಯದಲ್ಲಿ ಪ್ರೇಮ ಜ್ಯೋತಿಯನ್ನು ಉರಿಸಿ ನನ್ನ ಬಾಳಿಗೆ ಚೈತನ್ಯವನ್ನು ತುಂಬಿದ ಇಂದು ಯಾವಳನ್ನು ಕಟ್ಟಿಕೊಂಡು ಹೋಗಿದ್ದಾನೆ. ಆದ್ರೆ ಜಾರಿಬಿದ್ದ ಹೆಣ್ಣಿಗೆ ಎಲ್ಲಿದೆ ಈ ಸಮಾಜದಲ್ಲಿ ಸ್ಥಾನ? ಅದಕ್ಕೆ ಹೇಳಿದ್ದು ತಂಗಿ, ಹತ್ತಕ್ಕೆ ಮೊದಲು ಕುದುರೆ ನೋಡು, ಹೆತ್ತಕ್ಕೆ ಮೊದಲು ಹೊಲ ನೋಡು ಅಂತ. ಹೌದಣ್ಣ, ಹೌದು. ನಾನೀಗ ರೆಕ್ಕೆ ಬರೆದ ಹಕ್ಕಿ ಅಂತಾಗಿದ್ದೇನೆ. ನನಗೀಗ ಕುಂಕುಮ ಭಾಗ್ಯ ಇಲ್ಲಣ್ಣ, ಇಲ್ಲ. ಕಣ್ಣೀರು ಹರಿಸಿ ಅಣ್ಣನ ಹೃದಯಕ್ಕೆ ಬರಿ ಹಾಕುತ್ತೀಯ. ತನು ನಿನ್ನ ಮನ ಕೆಟ್ಟಿರಬಹುದು, ಆದರೆ ತನು ಕೆಟ್ಟಿಲ್ಲ. ನೀ ಒಪ್ಪಿದರೆ ನಿನಗೆ ಕುಂಕುಮ ಭಾಗ್ಯ ನಾ ಕರುಣಿಸಲು ಇದೇನು ಹೇಳು ಮಾತು? ಅದು ತಮಾಷಲ್ಲ ತಾನೆ? ಇಲ್ಲ ಸತ್ಯ. ಕಾಲೇಜ್ ದಿನದಿಂದಲೂ ನನ್ನಷ್ಟಕ್ಕೆ ನಾನು ನಿನ್ನ ತಂಗಿಯನ್ನು ಪ್ರೀತಿಸುತ್ತಿದ್ದೆ. ಆದರೆ ಇದನ್ನು ಅರಿಯದ ನಿನ್ನ ತಂಗಿ ಆ ದಿಗಂತನ ವಲೆಯೊಳಗೆ ಸಿಲುಕಿ ಸಾರಿ ಸಮಾಜ್, ನಿನ್ನ ಹೃದಯವನ್ನು ಅರ್ಥ ಮಾಡಿಕೊಳ್ಳದೆ ನಾನು ಬೇರೆ ದಾರಿಯನ್ನು ತುಳಿದ್ಬಿಟ್ಟೆ. ನಾ ಬಯಸಿದ ಪ್ರೀತಿ ನನಗೆ ಸಿಕ್ತು ತನು. ಸಮರ್ಥ, ಇವತ್ತು ತಂಗಿಯ ಹುಟ್ಟುಹಬ್ಬ, ಜೊತೆಗೆ ನಿಶ್ಚಿತಾರ್ಥ ಮುಗಿಸಬಿಡೋಣ. ಒಂದು ನಿಮಿಷ ಸ್ವೀಟ್ ತರ್ತೀನಿ. ಅಣ್ಣನನ್ನು ಪಡೆದ ನಿಜಕ್ಕೂ ನಿನ್ನ ಜನ್ಮ ಧನ್ಯ ತನು, ಧನ್ಯ. ತಗೋ ತಂಗಿ, ಉಂಗುರ ಮೊದಲು ಭಾವಿ ಪತ್ನಿಗೆ ತೊಡಿಸಿ. ನೂರು ಕಾಲ ಸುಖವಾಗಿ ನಾನೇನು ಬರ್ತೇನೆ. ಈ ಮಧುರ ರಸಗಳಿಗೆಯಲ್ಲಿ ಹರಿಯಲಿ ಹರಿಯಲಿ ಪ್ರೇಮ.